ಸೇವಾಶ್ರಮದ ಇಷ್ಟೊಂದು ಜನ ನಿರಾಶ್ರಿತರನ್ನು ನೋಡಿಕೊಳ್ಳುತ್ತಿರುವ ಮಹಾತಾಯಿ ಆಯಿಷರವರಿಗೆ ನಾನು ಮೊದಲಾಗಿ ವಂದಿಸಿದ್ದೇನೆ. ನಮ್ಮ ಸಂಸ್ಥೆಯಿಂದ ಕೂಡ ಒಂದು ಆಶ್ರಮ ಮಾಡುವಂತ ಒಂದು ಆಲೋಚನೆ ನಮಗೆ ಮೊದಲಿಂದಲಿತ್ತು. ಆದರೆ ನಮಗೆ ತುಂಬಾ ಭಯ, ಅವರನ್ನು ಸೇರಿಸುವುದು ಹೇಗೆ, ಸಾಕುವುದು ಹೇಗೆ, ತುಂಬಾ ಭಯ ಇತ್ತು. ಆದ್ರೆ ಇಲ್ಲಿ ಆಯಿಷರವರು ಇಷ್ಟೊಂದು ಇದರಲ್ಲಿ ಮಾಡ್ತಿರುವಾಗ ನಮಗೆ ಸಹ ಅವರಿಂದ ಒಂದು ಸಲಹೆ ಸೂಚನೆ ಮುಂದಿನ ದಿನಗಳಲ್ಲಿ ಬೇಕು. ನಾವು ಕೂಡ ನಿಮಗೆ ನಮ್ಮ ಊರಿನಲ್ಲಿ ಒಂದು ಮಾಡ್ತೇವೆ, ಆಗ ನಿಮ್ಮ ಸಲಹೆ ಸೂಚನೆ ಬೇಕು. ನಮಗೆ ಧೈರ್ಯ ತುಂಬಬೇಕು. ನಮ್ಮೊಟ್ಟಿಗೆ ತುಂಬಾ ಜನ ದಾನಿಗಳ ಒಂದು ತಂಡ ಇದೆ. ನಾವು ಯಾವ ಒಂದು ಸೇವಾ ಯೋಜನೆ ಮಾಡದಿದ್ರು ನಮಗೆ ನಮ್ಮ ದಾನಿಗಳು ತುಂಬಾ ಸಹಕಾರ ಕೊಡ್ತಿದ್ದಾರೆ. ಹಾಗಾಗಿ ನಮಗೆ ಇಂಥ ಒಂದು ನಿರಾಶ್ರಿತರನ್ನು ನಮಗೆ ಕೂಡ ನೋಡಿಕೊಳ್ಬೇಕು ಅಂತ ತುಂಬಾ ಆಸೆ ಉಂಟು. ಹಾಗೆ ನಮ್ಮಿಂದ ಈ ಸಂಸ್ಥೆಗೆ ಇನ್ನೂ ಕೂಡ ನಮ್ಮ ಕೈಲಾದ ಸಹಕಾರ ನಾವು ಖಂಡಿತ ಕೊಡ್ಲಿಕ್ಕೆ ತಯಾರಾಗಿದ್ದೇವೆ. ಮುಂದಿನ ಹೇಳ್ತಾ ಎಲ್ಲರಿಗೂ 77ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು.